ಮೂಡುಬಿದ್ರೆ ಮಾರ್ಕೆಟ್ನಲ್ಲಿ ಭಾನುವಾರ ರಾತ್ರಿಯಿಂದ ಅನಧಿಕೃತವಾಗಿ ವ್ಯಾಪಾರ ಮಾಡಲು ಸಿದ್ಧಗೊಂಡಿದ್ದ ಸಿಯಾಳದ ಅಂಗಡಿಯನ್ನು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ತೆರವುಗೊಳಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಸೋಮವಾರ ಬೆಳಿಗ್ಗೆ ತೆರವುಗೊಳಿಸಿದ ಘಟನೆ ನಡೆದಿದೆ. ಕಳೆದ ಹಲವು ವರ್ಷಗಳಿಂದ ದಿನೇಶ್ ಅವರು ಸಿಯಾಳದ ವ್ಯಾಪಾರ ಮಾಡುತ್ತಾ ಬಂದಿದ್ದು, ದಿನಕ್ಕೆ ₹150 ಬಾಡಿಗೆಯನ್ನು ಸುಂಕ ವಸೂಲಿ ಗುತ್ತಿಗೆದಾರರಿಗೆ ನೀಡುತ್ತಿದ್ದರು. ಇತ್ತೀಚೆಗೆ ಮಾರ್ಕೆಟ್ನ ಸುಂಕ ವಸೂಲಿ ಗುತ್ತಿಗೆ ಬೇರೊಬ್ಬರ ಪಾಲಾಗಿದ್ದು, ಹೊಸ ಗುತ್ತಿಗೆದಾರರು ದಿನಕ್ಕೆ ₹600 ಸುಂಕ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ನನ್ನಿಂದ ಅಷ್ಟು ಹಣ ಕೊಡಲು ಸಾಧ್ಯವಿಲ್ಲ, ನಾನು ಹಿಂದೆ ಕೊಡುತ್ತಿದ್ದಷ್ಟೇ ಕೊಡುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಆದರೂ ಹೊಸ ಗುತ್ತಿಗೆದಾರರು ಹೆಚ್ಚುವರಿ ಕೊಡಬೇಕೆಂದು ಒತ್ತಾಯಿಸಿರುವ ಬಗ್ಗೆ ಮಾಜಿ ಸಚಿವ ಅಭಯಚಂದ್ರ ಜೈನ್ ಅವರಲ್ಲಿ ದೂರು ನೀಡಿದ್ರು. ಇದರಿಂದ ರೊಚ್ಚಿಗೆದ್ದ ಗುತ್ತಿಗೆದಾರರು ನಿನ್ನ ಅಂಗಡಿಯನ್ನು ತೆಗೆಯುತ್ತೇವೆಂದು ಬೆದರಿಕೆಯೊಡ್ಡಿದ್ದಾರೆ ಎನ್ನಲಾಗಿದೆ. ಆದರೆ ಕಳೆದ ರಾತ್ರಿ ದಿನೇಶ್ ಅವರ ಸಿಯಾಳದ ಅಂಗಡಿ ಪಕ್ಕದಲ್ಲೇ ಇನ್ನೊಂದು ಸಿಯಾಳದಂಗಡಿ ದಿಢೀರ್ ಓಪನ್ ಆಗಿದ್ದಲ್ಲದೆ, ದಿನೇಶ್ ಅವರ ಅಂಗಡಿಯ ಶೀಟ್, ಚೇರ್, ಸಿಯಾಳಗಳನ್ನು ಎಸೆಯಲಾಗಿತ್ತೆಂದು ಹೇಳಲಾಗುತ್ತಿದೆ. ರಾತ್ರಿ ನಡೆದ ಈ ಕೃತ್ಯವು ಅಭಯಚಂದ್ರ ಜೈನ್ ಅವರ ಗಮನಕ್ಕೆ ಬಂದಿದ್ದು, ಕೋಪಗೊಂಡ ಅವರು ಬೆಳಿಗ್ಗೆ ಖುದ್ದಾಗಿ ಮಾರ್ಕೆಟ್ಗೆ ತೆರಳಿ ಪುರಸಭಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುರಸಭಾ ಅಧಿಕಾರಿಗಳು, ಪೊಲೀಸರು ಸ್ಥಳಕ್ಕೆ ಬಂದಿದ್ದು, ರಾತ್ರಿ ಹಾಕಿದ್ದ ಅಂಗಡಿಯನ್ನು ತೆರವುಗೊಳಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಪುರಸಭಾ ಸಿಬ್ಬಂದಿಗಳು ಆ ಅನಧಿಕೃತ ಅಂಗಡಿಯನ್ನು ತೆರವುಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಅಭಯಚಂದ್ರ ಜೈನ್ ಅವರು, ಹಳೆ ಮಾರ್ಕೆಟ್ನಿಂದ ಸ್ವರಾಜ ಮೈದಾನಕ್ಕೆ ಶಿಫ್ಟ್ ಆಗುವಾಗ 68 ಅಂಗಡಿಗಳಿತ್ತು. ಆದರೆ ನಂತರ ಬಂದ ಶಾಸಕರು ತಮ್ಮ ಆಪ್ತರಿಗೆಲ್ಲ ಅಂಗಡಿಗಳನ್ನು ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ತೆರವುಗೊಳಿಸಿ ಹಿಂದೆ ಇದ್ದ ಅಷ್ಟೇ ಅಂಗಡಿಗಳಿರಬೇಕು, ಬೇರೆ ಅಂಗಡಿಗಳಿಗೆ ಅವಕಾಶ ನೀಡಬಾರದೆಂದು ಪುರಸಭಾ ಅಧಿಕಾರಿಗಳಿಗೆ ಅವರು ಎಚ್ಚರಿಕೆ ನೀಡಿ ಟೆಂಡರ್ ಕ್ಯಾನ್ಸಲ್ ಮಾಡುವಂತೆ ತಿಳಿಸಿದರು. ಹೊಸ ಮಾರ್ಕೆಟ್ ಆಗುವಂಥ ಸಂದರ್ಭದಲ್ಲಿ ಹಳೆ ಮಾರ್ಕೆಟನ್ನು ಒಡೆದಾಗ ಅಲ್ಲಿದ್ದಂಥ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಶುಕ್ರವಾರದ ಸಂತೆಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಕ್ರೀಡಾ ಇಲಾಖೆಯ ಜಾಗವನ್ನು ಕ್ರೀಡಾ ಇಲಾಖೆಯಿಂದ ಒದಗಿಸಿದ್ದೇವೆ. ಆವಾಗ 5 ವರ್ಷ ಇಲ್ಲಿ ಯಾರು ಅಲ್ಲಿ ಇದ್ದ 68 ಅಂಗಡಿಯವರಿಗೆ ಮಾತ್ರ ವ್ಯಾಪಾರ ಮಾಡ್ತಾರೆ. ಹೊಸ MLA ಅವರು ಮೂಡುಬಿದ್ರೆಗೆ ಆಧಾರ್ಪಣೆ ಮಾಡಿದ ಮೇಲೆ 68 ಅಂಗಡಿ ಹೋಗಿ 120 ಅಂಗಡಿ ಆಗಿದೆ. ಅವರಿಗೆ ಬೇಕಾದವರನ್ನೆಲ್ಲ ಅಂಗಡಿ ಹಾಕಿ ಕೂಡಿಸಿದ್ದಾರೆ. ಅಲ್ಲದೆ ಈ ಬೊಂಡದ ಅಂಗಡಿಯವನು ದಿನಕ್ಕೆ ₹120 ಕೊಡ್ತಾ ಇದ್ದಾರೆ. ಈಗ ಅವರ ಹತ್ರ ₹600 ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ, ಕರ್ನಾಟಕದಲ್ಲಿ ಎಲ್ಲೂ ಆಗದ ವಸೂಲಿ ದಂಧೆಯನ್ನು ಮೂಡುಬಿದ್ರೆಯಲ್ಲಿ ಮಾಡುತ್ತಿರುವುದು ಖಂಡನೀಯ. ಇಲ್ಲಿ ಕೋಮುಗಲಭೆ ಆದರೆ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಸಿದರು. ಕಂಪನಿಗೆ ಅನ್ನ ಕೊಡುವಂತ ಕೆಲಸ ಕಾರ್ಯ ಮಾಡಬಾರ್ದು. ಫಸ್ಟ್ ಅವರ ಹೊಟ್ಟೆಯನ್ನು ಸರಿ ಮಾಡಬೇಕಲ್ಲ. ನಾವು ಟೆಂಡರ್ ಕ್ಯಾನ್ಸಲ್ ಅಲ್ಲ, ನಾನು ಮೊನ್ನೆ ಕೂಡ ಹೇಳಿದೆ. ಈಗ ಅವನಿಗೆ ₹600 ಹಾಕಬೇಕು ಬೊಂಡ ಅಂಗಡಿ. ಅಲ್ಲ, ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಇಂದು ಮೇಡಮ್ ಹತ್ರ ಹೇಳಿದ್ದೇನೆ, ನಾನು ಈ ಟೆಂಡರ್ ಕ್ಯಾನ್ಸಲ್ ಆಗಬೇಕು. ಫಸ್ಟ್ ಆಫ್ ಆಲ್ ಅವ ಇನ್ನೊಬ್ಬನಿಗೆ ಗುತ್ತಿಗೆ ಕೊಡ್ಲಿಕ್ಕೆ ಟೆಂಡರ್ ಅಲ್ಲಿ ಅನುಮತಿ ಇಲ್ಲ, ಅವಕಾಶ ಇಲ್ಲ. ಇದೇ ಅವಕಾಶ ಇಲ್ಲಲ್ಲ, ಮತ್ತೆ ಯಾಕೆ ಅವನನ್ನು ಬಿಟ್ಟದ್ದು? ಆ ದಿವಸನೇ ಮೊನ್ನೆನೇ ಗಲಾಟೆ ಆಗಿದೆ. ಒಬ್ಬನ ಕಿಸೆಗೆ ಕೈ ಹಾಕಿ ₹500 ತೆಗಿತಾನಂತೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರಂದ್ರೆ ಅವ ಯಾರು? ಈ ಸಂದರ್ಭ ಪುರಸಭಾ ಸದಸ್ಯರಾದ ಸುರೇಶ್ ಕೋಟ್ಯಾನ್, ಕೊರಗಪ್ಪ, ಸುರೇಶ್ ಪ್ರಭು, ಜೊಸಿ ಮಿನೇಜಸ್, ಪುರಂದರ ದೇವಾಡಿಗ, ಇಕ್ಬಾಲ್ ಕರೀಂ, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹಾಗೂ ಮತ್ತಿತರರು ಜೊತೆಗಿದ್ರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.